ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗಿ ಡಯಾಲಿಸಿಸ್ಗೆ ಬರುವಂತಹ ರೋಗಿಗಳ ಸಂಖ್ಯೆ ಜಾಸ್ತಿ ಆದ ಪರಿಣಾಮ ಕಿಡ್ನಿ ರಕ್ಷಣೆ ಮಾಡಿದ ಹಾಗೆ, ಒಂದು ಜೀವ ಉಳಿಸಿದ ಹಾಗೆ ಅನ್ನುವ ವಿಶೇಷ ಕಾಳಜಿಯೊಂದಿಗೆ ಅವರ ಪರವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮಾನ್ಯ ಶಾಸಕ ಔಷಧಿಯ ಚೀಟಿ ಪೇನ್ ಕಿಲ್ಲರ್ ತ್ಯಜಿಸಿ ಕಿಡ್ನಿ ರಕ್ಷಿಸಿ ಜೀವ ಉಳಿಸಿ ಎಂಬ ಅಭಿಯಾನದಡಿ ಇವತ್ತು ದರ್ಬೆಯಿಂದ ಬುಲ್ವಾರಿನಿಗೆ ಹೋಗುವಂಥ ಈ ವಿಶೇಷ ರೀತಿಯ ಬಹುಶಃ ಇಡೀ ಕರ್ನಾಟಕದಲ್ಲಿ ಇವತ್ತಿನವರೆಗೆ ಆಗದಂಥ ಒಂದು ಹೊಸ ರೀತಿಯ ಅಭಿಯಾನದ ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಇರುವಂಥ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ಗಳೇ, ಪ್ರಗತಿ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿನಿಯರೇ, ಆಡಳಿತ ಮಂಡಳಿಯ ಸದಸ್ಯರುಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಾವು ಇತ್ತೀಚಿನ ದಿನಗಳಲ್ಲಿ ಕಂಡಿರುವುದೇನಂತ ಹೇಳಿದ್ರೆ, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಬೇರೆ ಎಲ್ಲ ಭಾಗದಲ್ಲೂ ಕೂಡ ಕಿಡ್ನಿ ಪೇಷಂಟ್ಗಳು ದಿವಸದಿಂದ ದಿವಸಕ್ಕೆ ಹೆಚ್ಚು ಆಗ್ತಾ ಇದ್ದಾರೆ. 148 ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂದರೆ BPL ಕಾರ್ಡ್ ಇದ್ದವರಿಗೆ ಡಯಾಲಿಸಿಸ್ ವ್ಯವಸ್ಥೆಯನ್ನು ನಮ್ಮ ಸರ್ಕಾರದ ವತಿಯಿಂದ ಮಾಡ್ತಾ ಇತ್ತು. ಈಗ ಅದು 3-4 ತಿಂಗಳಲ್ಲಿ 208 ಸಂಖ್ಯೆಯಲ್ಲಿ ಬುಕ್ಕಿಂಗ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೂರ 80 ಜನರಿಗೆ ನಮ್ಮ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ BPL ಕಾರ್ಡ್ ಹೋಲ್ಡರ್ ಅವರಿಗೆ ಡಯಾಲಿಸಿಸ್ ಆಗ್ತಾ ಇದೆ. ನಿಮಗೆ ಗೊತ್ತಿದೆ, ರಾತ್ರಿ ಬೆಳಿಗ್ಗೆ 3 ಗಂಟೆ ರಾತ್ರಿಯಿಂದ ರಾತ್ರಿ ಬೆಳಿಗ್ಗೆವರೆಗೆ ಈ ಡಯಾಲಿಸಿಸ್ ಇಲ್ಲಿ ನಡೀತಾ ಇರ್ತದೆ. ಅತ್ಯಂತ ಬಡವರು ಬರುವಂಥದ್ದು. ಇನ್ನು ಸ್ವಲ್ಪ ಶ್ರೀಮಂತರು ಬೇರೆ ಬೇರೆ ಕಡೆಗಳಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಈ ಡಯಾಲಿಸಿಸನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಒಂದು ಸರ್ವೆ ಏನಿದೆ, ನನ್ನ ಹತ್ರ ಬಂದವರ ಹತ್ರ ನಾನು ಯಾವತ್ತೂ ಕೇಳ್ತೇನೆ, ನಿಮಗೆ ಯಾವ ರೀತಿ ಕಿಡ್ನಿ ಫೇಲಿಯರ್ ಆಗಲಿಕ್ಕೆ ಕಾರಣ ಏನು ಅಂತ ಕೇಳುವಾಗ ಎಲ್ಲರೂ ಒಂದಲ್ಲ ಒಂದು ರೀಸನ್ ಕೊಟ್ಕೊಂಡು ಅವರು ಈ ಪೇನ್ ಕಿಲ್ಲರನ್ನು ತಗೊಳ್ಳೋ ಮುಖಾಂತರ ಎಷ್ಟೋ ವರ್ಷದಿಂದ ಡಾಕ್ಟ್ರು ಹಲ್ಲು ನೋವಿಗೆ, ಇಲ್ಲಂದರೆ ತಲೆನೋವಿಗೆ, ಸೊಂಟ ನೋವಿಗೆ ಯಾವುದಕ್ಕಾದರೂ ಒಂದು ಪೇನ್ ಕಿಲ್ಲರನ್ನು ಕೊಟ್ಟಿದ್ರೆ ಅದು ರಿಲೀಫ್ ಕೊಡ್ತದೆ ಅಂತ ಹೇಳ್ಬಿಟ್ಟು ಅದನ್ನು ನಿರಂತರ ತಗೊಳ್ಳುವಂಥ ಕೆಲಸವನ್ನು ಮಾಡಿ 6 ತಿಂಗಳ ಒಳಗೆ ಅವರು ಪೇನ್ ಕಿಲ್ಲರನ್ನು ತಗೊಂಡ್ರೆ ಆನಂತರ ಯಾರಾದರೂ ಅವರಿಗೆ ಸಜೆಸ್ಟ್ ಮಾಡ್ತಾರೆ, ನೀವು ಆ ಕಷಾಯ ಕುಡೀರಿ, ಈ ಕಷಾಯ ಕುಡೀರಿ, ಇದರಿಂದ ಅದು ಸರಿ ಆಗ್ತದೆ ಅಂತ ಹೋದರೆ ಅವರು ಪೂರ್ತಿ ಕಿಡ್ನಿ ಹೋಗುವಂಥ ಕೆಲಸಗಳು ಆಗ್ತದೆ. ನಾವು ನಮ್ಮ ಜಯಪ್ರಕಾಶ್ ಬದಿನಾರ್ ಅವರು ಅವರಿಗೆ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸನ್ನು ನನ್ನ ಹತ್ರ ಹಂಚಿಕೊಂಡ್ರು. ನಾನು ಮೊನ್ನೆ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಅಲ್ಲಿ ಆರಂಭ ಮಾಡಲಿಕ್ಕೆ ಹೋದಾಗ ಅವರು ಕೇಳಿ ನನ್ನ ಹತ್ರ ಬಂದು ಚರ್ಚೆಯನ್ನು ಮಾಡಿದರು. ನಾನು ಅವತ್ತು ಹೇಳಿದ್ದೆ, ಬೆಟರ್ ಟು ಹ್ಯಾವ್ ಎ ಜನರಿಗೆ ನಾವು ಎಜುಕೇಟ್ ಮಾಡಬೇಕು, ಅವೇರ್ನೆಸ್ಸನ್ನು ಸಿಸ್ಟ್ ಮಾಡಬೇಕು. ನಾವು ಅವೇರ್ನೆಸ್ಸನ್ನು ಹೇಳಿದರೆ ಪ್ರಿಕಾಷನ್ ಆಗಿ ತೆಗೆದುಕೊಂಡು ಕಿಡ್ನಿ ಫೇಲಿಯರ್ ಆಗುವುದನ್ನು ಕಡಿಮೆ ಮಾಡ್ಬೋದು. ಅನ್ಲೆಸ್ ವಿ ಆರ್ ಪ್ರೊವೈಡಿಂಗ್ ಮೋರ್ ಡಯಾಲಿಸಿಸ್ ಮಿಷಿನ್ಸ್. ಡಯಾಲಿಸಿಸ್ ಮಿಷಿನ್ ಹಾಕಿದ್ರೆ ಇನ್ನೊಂದು ಕಡೆ ಆದರೆ ಜನರಿಗೆ ಅದನ್ನು ತಿಳಿಸುವ ಕೆಲಸವನ್ನು ನಾವು ಮಾಡಿದರೆ ಅದು ಸಹಕಾರಿ ಆಗ್ಬೋದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಇದನ್ನು ಸಹಕಾರವನ್ನು ಕೊಡುವಂಥ ಈಗ ಪ್ರಗತಿ ಹಾಸ್ಪಿಟಲ್ನವರು, ನಮ್ಮ ಜಯಪ್ರಕಾಶ್ ಬದಿನಾರ್ ಅವರು, ನಮ್ಮ ಸರ್ಕಾರಿ ಆಸ್ಪತ್ರೆಯ THO ಇರ್ಬೋದು, ಡಾಕ್ಟರ್ಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ನಾವು ಬರೀ ರಸ್ತೆ ಮತ್ತು ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಜೊತೆಗೆ ಸಾಮಾಜಿಕ ಜ್ಞಾನವನ್ನು ಬೇಕು. ಎಲ್ಲ ರಂಗದಲ್ಲೂ ಕೂಡ ನಾವು ಮನವರಿಕೆಯನ್ನು ಮಾಡಿದಲ್ಲಿ, ಅವೇರ್ನೆಸ್ಸನ್ನು ಮಾಡಿದಲ್ಲಿ ಇಂಥ ದೊಡ್ಡ
ಅವಘಾತಗಳನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡುವ ದೃಷ್ಟಿಕೋನ ಇಟ್ಕೊಂಡು ಈ ಮಕ್ಕಳನ್ನೆಲ್ಲ ಸೇರಿಸಿ ಇವತ್ತಿನ ರ್ಯಾಲಿ ಹೋಗ್ತಾ ಇದ್ದೇವೆ. ಅಟ್ಲೀಸ್ಟ್ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಅದನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿಂದ ಬುಲ್ವಾರಿನವರೆಗೆ ಈ ಜಾಥಾ ಹೋಗ್ತದೆ. ಮಕ್ಕಳು ಮುಂದಿನಿಂದ ನಡ್ಕೊಂಡು ಹೋಗ್ತದೆ. ಫಸ್ಟ್ ಮೈಕ್ ಸೆಟ್ ಇರ್ತದೆ, ಜೀಪ್ ಇರ್ತದೆ, ಆನಂತರ ಶಿಸ್ತುಬದ್ಧವಾಗಿ ಮಕ್ಕಳು ಸಿಂಗಲ್ ಲೈನಲ್ಲಿ ನಡ್ಕೊಂಡು ಹೋಗ್ತಾರೆ. ನಮ್ಮ ಕಾರ್ಯಕರ್ತರು ಕೂಡ ಇದ್ದಾರೆ. ನೀವು ದಯಮಾಡಿ ಹಿಂದಿನಿಂದ ನಡ್ಕೊಂಡು ಹೋಗ್ಬೇಕು. ಆ ಶಿಸ್ತು ಇಲ್ಲಿ ಗೊತ್ತಾಗಬೇಕು. ಅದರ ಮುಖಾಂತರ ಒಟ್ಟು ನೀವು ಹೋದರೆ ಅದಕ್ಕೆ ಗೌರವವಿರುವುದಿಲ್ಲ. ಅವರನ್ನು ಹೋಗ್ಲಿಕ್ಕೆ ಬಿಡಿ. ಜನ ಅವೇರ್ನೆಸ್ಸನ್ನು ಓದಲಿ, ಏನಂತ ತಿಳ್ಕೊಳ್ಳಿ, ಇನ್ನೊಬ್ಬರ ಹತ್ರ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸಗಳಾಗಲಿ. ಇದು ನಮ್ಮ ಇದರ ಬಗ್ಗೆ ಇದರ ಹೋರಾಟದ ಇದು ಆರಂಭ. ಮುಂದಿನ ದಿವಸಗಳಲ್ಲಿ ಪ್ರತಿ 6 ತಿಂಗಳಿಗೆ 1 ವರ್ಷಕ್ಕೆ ಬೇರೆ ಬೇರೆ ಈ ಥರ ಅವೇರ್ನೆಸ್ ಕ್ಯಾಂಪನ್ನು ಮಾಡುವ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಇದನ್ನು ಉದ್ಘಾಟನೆ ಮಾಡಿ ತಮ್ಮೆಲ್ಲ ಸಹಕಾರದಿಂದ ಈ ರ್ಯಾಲಿಯಲ್ಲಿ ತಾವೆಲ್ಲ ಭಾಗವಹಿಸಬೇಕಂತ ವಿನಂತಿ ಮಾಡಿ, ಮುಂದಿನ ಕಾರ್ಯಕ್ರಮ ನಮ್ಮ ಬಳುವಾರಿನಲ್ಲಿ ಸಭಾ ಕಾರ್ಯಕ್ರಮ ನಡೀತದೆ. ತಾವು ಅದರಲ್ಲೂ ಕೂಡ ಭಾಗವಹಿಸಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ನಮ್ಮ ಡಾಕ್ಟರು ಮತ್ತು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಮತ್ತು ಪ್ರಗತಿ ಸಂಸ್ಥೆಯ ಪ್ರಮುಖರು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಉದ್ಘಾಟನೆ ತಾರೀಖುಗಳನ್ನ ಹೊಡೆಯುವ ಮೂಲಕ ಇದೀಗ ಅಧಿಕೃತ ಚಾಲನೆಗೊಂಡಿದೆ. ಮಾನ್ಯ ದೂರದೃಷ್ಟಿಯುಳ್ಳ ನಾಯಕ, ತನ್ನ ಕಾರ್ಯಕ್ಷಮತೆಯಿಂದಲೇ ಜನಮನ ಗೆದ್ದಿರುವ ಪುತ್ತೂರಿನ ಸಾಮಾನ್ಯ ಶಾಸಕರಾಗಿರುವ ಶ್ರೀ ಅಶೋಕ್ ಕುಮಾರ್ ರೈ ಕೊಡಿಂಬಾಡಿಯವರ ನೇತೃತ್ವದಲ್ಲಿ ವೈದ್ಯರ ಚೀಟಿ ಇಲ್ಲದೆ ಔಷಧಿ ಅಂಗಡಿಗಳು ಔಷಧಿಗಳನ್ನ ನೀಡದಂತೆ ವಿನಂತಿಸುವ, ಜನರನ್ನು ಜಾಗೃತಿಗೊಳಿಸುವ ವಿಶೇಷ ಜಾಥಾ ಪುತ್ತೂರಿನ ರಾಜ ರಸ್ತೆಯಲ್ಲಿ ಕಿಡ್ನಿ ಫೇಲ್ಯೂರ್ ಅವೇರ್ನೆಸ್ ಕಾರ್ಯಕ್ರಮದ ಉತ್ಸವದ ಹೊತ್ತು ನಮ್ಮ ನೆಚ್ಚಿನ ಶಾಸಕರು ಅಶೋಕ್ ಕುಮಾರ್ ಅವರೇ, ಜನರ ಎಲ್ಲ ಕಾರ್ಯಕರ್ತರೆ, ನಮ್ಮ ಪ್ರೀತಿಯ ಆಸ್ಪತ್ರೆ ಸಿಬ್ಬಂದಿಗಳೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಸಾರ್ವಜನಿಕರೇ, ಇದು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಕಳೆದ 40 ವರ್ಷಗಳಿಂದ ಏನು ನಡೆಸ್ತಾ ಬಂದಿದ್ದೇವೆ ಮೆಡಿಕಲ್ ಫೀಲ್ಡ್ನಲ್ಲಿ. 1987ರಲ್ಲಿ ನಾನು ಪ್ರಥಮವಾಗಿ ಮೆಡಿಕಲ್ ಆಫೀಸರ್ ಆಗಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಬಂದಾಗ ಈ ಒಂದು ಆಸ್ಪತ್ರೆಯಲ್ಲಿ ಬರೀ ಒಂದು ಸಣ್ಣ ಇನ್ಸ್ಟಿಟ್ಯೂಷನ್, ಅದು ತಿಂಗಳಲ್ಲಿ 15 ದಿವಸ ಕೆಲಸ ಮಾಡ್ತಾ ಇತ್ತು. 15 ದಿವಸ ಇಲ್ಲದೆ ನಾವು ಎಲ್ಲ ಮೆಡಿಕಲ್ ಎಮರ್ಜೆನ್ಸಿ ನೋಡ್ತಾ ಇದ್ವಿ. ಆ ಸಂದರ್ಭಗಳಲ್ಲಿ ಈ ಕಿಡ್ನಿಗೆ ಸಂಬಂಧಪಟ್ಟಿದ್ದು ಏನು ಒಂದು ಕ್ರಿಯೇಟಿನ್ ಪರೀಕ್ಷೆ ನಾವು ಮಾಡ್ತಾ ಇದ್ವಿ. ಅದು ಕ್ರಿಯೇಟಿನ್ ಲೆವೆಲ್ 5-6 ಬಂದ ನಂತರ
ಅವರಿಗೆ ಡೆತ್ ಸೆಂಟೆನ್ಸ್ ಮಾಡೋ ಬಂದ ಒಂದು ಅನುಭವ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಬರ್ತಾ ಇತ್ತು. ಹಾಗೂ ಮುಂದಕ್ಕೆ ಏನು ಮಾಡದ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಆ ಕಾಲದಲ್ಲಿ ಈ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಎಲ್ಲರೂ ದೊಡ್ಡ ಒಂದು ಆರ್ಥಿಕವಾಗಿ ಬಹಳ ಮುಂದಕ್ಕೆ ಬಂದವರು ಮಾತ್ರ ಇಂಗ್ಲೆಂಡ್ಗೆ ಹೋಗಿ ಅಮೆರಿಕ ಹೋಗಿ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಬರೋರು. ಹಾಗೂ ಕಿಡ್ನಿ ಡಯಾಲಿಸಿಸ್ ಮಾಡುವ ಒಂದು ಪರಿಸ್ಥಿತಿ ಇತ್ತು. ಆದರೆ ಪರಿಸ್ಥಿತಿ ಬದಲಾಗಿದೆ. ನಮ್ಮ ಎಲೋಪತಿಕ್ ಅಡ್ವಾನ್ಸ್ ಮೆಡಿಕಲ್ ಅಡ್ವಾನ್ಸ್ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂದ್ರೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಲ್ಲಿ ಬೇರೆ ಬೇರೆ ವೆರೈಟೀಸ್ ರೋಬೋಟಿಕ್ ಟ್ರಾನ್ಸ್ಪ್ಲಾಂಟ್ ನಾವು ಬಂದಿದ್ದೇವೆ. ಅದು ಭಾರತದಲ್ಲಿ ಇದು ಸಿಗುವಂತ ಒಂದು ಸಂದರ್ಭ ಇಂದಿನ ದಿನಗಳಲ್ಲಿ ನೋಡ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ. ನಮ್ಮ ಈ ವೈದ್ಯಕೀಯ ಅನುಭವದಲ್ಲಿ 40 ವರ್ಷದಲ್ಲಿ ಇಷ್ಟೊಂದು ಅಡ್ವಾನ್ಸಸ್ ನೋಡಿ ಈ ಕಿಡ್ನಿ ಫೇಲ್ಯೂರ್ಗೆ ಏನು ನಾವು 40 ವರ್ಷದಲ್ಲಿ ಹೆದರಿ ಅವರಿಗೆ ಒಂದು ಡೆತ್ ಸೆಂಟರ್ ನೋಡ್ತಾ ಇದ್ದು ಇಂದಿನ ದಿನಗಳಲ್ಲಿ ಬಹಳ ಒಂದು ಧೈರ್ಯದಲ್ಲಿ ಅದನ್ನ ತಡೆಗಟ್ಟುವ ಮತ್ತು ಸಂಪೂರ್ಣವಾಗಿ ಗುಣಪಡಿಸುವ ಒಂದು ಎಲ್ಲ ಸೌಲಭ್ಯ ಇರುವಂತಹದ್ದು ಮುಖ್ಯವಾಗಿ ಪುತ್ತೂರು ಪರಿಸರದಲ್ಲಿ ನಮ್ಮ ಕಿಡ್ನಿ ವೈಫಲ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಡಯಾಲಿಸಿಸ್ ಸೆಂಟರ್ಸ್ ನಮ್ಮ ಶಾಸಕರ ನೇತೃತ್ವದಲ್ಲಿ ಇತ್ತೀಚೆಗೆ ಜಾಸ್ತಿ ಯಂತ್ರಗಳು ಬಂದಿವೆ. ನನಗೆ ಅಂತರ ಪ್ರಕಾರ 15 23 ಡಯಾಲಿಸಿಸ್ ವಿಭಾಗವೇ ಒಂದು ಸಪರೇಟ್ ಮೆಡಿಕಲ್ ಕಾಲೇಜಿನ ಒಂದು ಶೈಲಿಯಲ್ಲಿ 20 ಯಂತ್ರಗಳು ಕಾರ್ಯನಿರ್ವಹಿಸುವುದು ಈ ಒಂದು ಕ್ರಾನಿಕ್ ಕಿಡ್ನಿ ಡಿಸೀಸಸ್ ಎಂಡ್ ಸ್ಟೇಜ್ ರಿನಲ್ ಡಿಸೀಸ್ ನಾವು ಹೇಳ್ತೇವೆ ESR ಅಂತ ಹೇಳ್ತೇವೆ. ಇಂಥ ರೋಗಿಗಳಿಗೆ ವರ್ಧನ ಆಗಿದೆ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಆದರೆ ಒಂದು ವಿಷಯ ಅಂದ್ರೆ ನಾವು ಏನು ಕಿಡ್ನಿ ಫೇಲ್ಯೂರ್ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಅದನ್ನ ತಡೆಗಟ್ಟುವ ಕಾರ್ಯ ನಾವು ಏನು ಬೇರೆ ಬೇರೆ ಕಾರ್ಯಗಳಲ್ಲಿ ಒಂದು ರೋಗ ತಡೆಗಟ್ಟುವ ಪ್ರೈಮರಿ ಪ್ರಿವೆನ್ಷನ್ ಅಂತ ನಾವು ಹೇಳ್ತೇವೆ, ಸೆಕೆಂಡರಿ ಪ್ರಿವೆನ್ಷನ್ ಅಂತ ಹೇಳ್ತೇವೆ. ಈ ಒಂದು ಸೆಕೆಂಡರಿ ಪ್ರಿವೆನ್ಷನ್ ಹಾಗೂ ಪ್ರೈಮರಿ ಪ್ರಿವೆನ್ಷನ್ ನಿಟ್ಟಿನಲ್ಲಿ ರೋಗದ ಈ ಒಂದು ಕಿಡ್ನಿ ಫೇಲ್ಯೂರ್ ಆಗದೇ ಇರುವಾಗ ನೋಡುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗಿದೆ. ಅದು ಶಾಸಕರಿಗೂ ಈ ಮನಸ್ಸಿಗೆ ಬಂದಿರೋದು ಬಹಳ ಒಂದು ಸಂತೋಷದ ವಿಷಯ. ಯಾಕಂದ್ರೆ ಈ ನಾವು ಕಿಡ್ನಿ ಫೇಲ್ಯೂರ್ ಬಂದ ತಕ್ಷಣ ಈ ಡಯಾಲಿಸಿಸ್ಗೆ ಅದು ಸಾಮಾನ್ಯವಾಗಿ ನಾವು ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಅಲ್ಲಿ ಎಮರ್ಜೆನ್ಸಿ ಡಯಾಲಿಸಿಸ್ಗೆ ನಮ್ಮ ಕಿಡ್ನಿ ಸರ್ಜರಿಗೆ ನಾವು ಮಂಗಳೂರಿಗೆ ಹೋಗಿ ನನಗೆ ಮೊನ್ನೆ ಜಯಪ್ರಕಾಶ್ ಹೇಳಿದ್ರು ಕಿಡ್ನಿ ಕಾಯಿಲೆಗಳು ಬಹಳ ಜಾಸ್ತಿ ಆಗಿದೆ, ಹುತ್ತೂರಲ್ಲಿ ಬಹಳ ಜಾಸ್ತಿ ಆಗಿದೆ. ಆಕ್ಚುಲಿ ಏನು ಇದಂದ್ರೆ ನಮ್ಮ ಏನು ಮೆಡಿಕಲ್ ಕಾಲೇಜ್ 10 ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಇದೆ, ಅಲ್ಲಿಯ ಒಂದು ಎಮರ್ಜೆನ್ಸಿಯಲ್ಲಿ ಆದಂತ ರಿಪೀಟ್ ಡಯಾಲಿಸಿಸ್ ಎಲ್ಲ ಈ ಒಂದು ಪರಿಸರದ ಇಲ್ಲಿಂದ ಸುಳ್ಯದ ತನಕ ಎಲ್ಲ ಕೇಸ್ಗಳು ನಮ್ಮ ಈ ಗವರ್ಮೆಂಟ್ ಮೆಡಿಕಲ್ ಹಾಸ್ಪಿಟಲ್ ಒಂದು ಡಯಾಲಿಸಿಸ್ ಪ್ರಯೋಜನ ಪಡ್ತಾ ಇದ್ದಾರೆ. ಈ ಲೆಕ್ಕದಲ್ಲಿ ನಂಬರ್ ಜಾಸ್ತಿ ಆಗ್ತಿದೆ. ಇದಕ್ಕೆ ಯಾರಿಗೂ ಜನರಿಗೆ ಕಳವಳ ಬೇಡ. ಆದ್ರೆ ಒಂದು ಈ ಕಿಡ್ನಿ ಫೇಲ್ಯೂರ್ ತಡೆಗಟ್ಟುವ ಕೆಲಸ ಆದಷ್ಟು ಬೇಗ ಆರಂಭಿಕ ಹಂತದಲ್ಲಿ ಒಂದು ಕಾಯಿಲೆ ಗುರುತಿಸುವ ಕೆಲಸ ನಮ್ಮೆಲ್ಲರಿಂದ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಇದೊಂದು ಸುಲಭ ಕಾರ್ಯ. ಒಂದು ಯೂರಿಯಾ ಕ್ರಿಯೇಟ್ ಅನ್ನುವಂಥದ್ದು, ಯೂರಿನ್ ಎಕ್ಸಾಮಿನೇಷನ್ ಆಗುವಂಥದ್ದು, ಒಂದು ಅವಶ್ಯಕತೆ ಇರುವಾಗ ಇಷ್ಟೊಂದು ಎಬ್ಡಾಮಿನಲ್ ಅಲ್ಟ್ರಾಸೌಂಡ್, ಕಿಡ್ನಿ ಅಲ್ಟ್ರಾಸೌಂಡ್ ಮಾಡಿದ್ರೆ ಈ ಹೆಚ್ಚಿನ ಒಂದು ಕಿಡ್ನಿನ ಆರಂಭಿಕ ಹಂತದಲ್ಲಿ ಕಿಡ್ನಿ ಕಾಯಿಲೆಗಳನ್ನ ಗುರುತಿಸಬಹುದು. ಗುರುತಿಸಿದ ನಂತರ ಈ ಹೆಚ್ಚಿನ ಒಂದು ಕಿಡ್ನಿ ಫೇಲ್ಯೂರ್ ಸಂಬಂಧ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಲಿ ಅಥವಾ ಅಕ್ಯೂಟ್ ಕಿಡ್ನಿ ಆಗಲಿ ಅದನ್ನ ತಡೆಗಟ್ಟಲಿಕ್ಕೆ ನಮ್ಮೆಲ್ಲರಲ್ಲಿ ಸಾಧ್ಯ ಆಗ್ತದೆ. ಇದನ್ನೆಲ್ಲ ಪುತ್ತೂರಿನ ಜನತೆಯೂ ಕೈಗೊಳ್ಳುವ ನಮ್ಮ ಒಂದು IMA ಅಧ್ಯಕ್ಷರ ವತಿಯಿಂದ ನಾವು ಇದರ ಜೊತೆಗಿದ್ದೇವೆ. ನಮ್ಮ ಪ್ರಾಯಶಃ ಒಂದು ಕಿಡ್ನಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕಂದ್ರೆ ಈಗಾಗಲೇ ಡಾಕ್ಟರ್ ಅಭೀಶ್ ಹೆಗ್ಡೆ ಫುಲ್ ಟೈಮ್ ಅವೈಲೇಬಲ್ ಯೂರಾಲಜಿಸ್ಟ್ ನಮ್ಮ ಪ್ರಗತಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಈಸ್ ರೀಸೆಂಟ್ಲಿ ಟ್ರೈನ್ಡ್ ರೋಬೋಟಿಕ್ ಸರ್ಜನ್ ಫ್ರಮ್ ಅಮೆರಿಕಾ ಫಾರ್ 1 month. ಸೊ ಪ್ರಾಯಶಃ ಜನತೆ ಇದೊಂದು ವರದಾನ ಅನ್ಸದೆ. ಈ ಒಂದು ರೋಗ ತಡೆಗಟ್ಟುವ ಕಾರ್ಯ ನಮ್ಮಿಂದ ಆಗಲಿ. ನಾವು ಡಯಾಲಿಸಿಸ್ಗೆ ಜಾಸ್ತಿ ಸಂಖ್ಯೆ ನೋಡೋದ್ರ ಬದಲು ಡಯಾಲಿಸಿಸ್ ಪ್ರಿವೆಂಟ್ ಮಾಡುವ ಕೆಲಸ ನಮ್ಮ ಎಲ್ಲರಿಂದ ಒಂದು ಆಗಲಿ ಅಂತ ಹೇಳ್ತಾ, ಮುಖ್ಯವಾಗಿ ನಮ್ಮ ಇನ್ಸ್ಟಿಟ್ಯೂಷನ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡಿಕೊಟ್ಟ ಎಲ್ಲರಿಗೆ ಪುತ್ತೂರು ಜನತೆಗೆ ವಂದಿಸ್ತಾ ನಾನು ಭಾಗವಹಿಸ್ತೇನೆ. ಕಾರ್ಯಕ್ರಮವನ್ನು ಮುಂದುವರಿಸಿದ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾಗಿರುವ ಡಾಕ್ಟರ್ ಯದುರಾಜ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ಇಂದಿನ ಈ ಒಂದು ಕಿಡ್ನಿ ವೈಫಲ್ಯ ತಡೆಗಟ್ಟುವ ಕಾರ್ಯಕ್ರಮದ ನಿಮಿತ್ತ ಹಮ್ಮಿಕೊಂಡ ಜಾಥಾ ಸಮಾರಂಭದ ವೇದಿಕೆಯಲ್ಲಿರುವಂಥ ಪುತ್ತೂರಿನ ಜನಪ್ರಿಯ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರೇ, ಈ ವೇದಿಕೆಯಲ್ಲಿರುವಂಥ ಪ್ರಗತಿ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಶ್ರೀಪತಿ ರಾವ್ ಸರ್ ಅವರೇ, ಹಾಗೂ ಎಲ್ಲ ನಮ್ಮ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರೇ ಹಾಗೂ ಪ್ರಗತಿ ಆಸ್ಪತ್ರೆಯ ವೈದ್ಯರೇ, ಸಿಬ್ಬಂದಿಗಳೇ ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ಸಾರ್ವಜನಿಕರು, ನಿಮಗೆ ತಿಳಿದಿರ್ಬೋದು
ಈಗಲೇ ಶ್ರೀಪತಿರಾವ್ ಸರ್ ಅವರು ಕಿಡ್ನಿ ವೈಫಲ್ಯ ಯಾಕೆ ಬರ್ತದೆ ಮತ್ತು ಅದನ್ನು ತಡೆಗಟ್ಟುವುದು ಯಾಕೆ ಅಂತ ಅದರ ಬಗ್ಗೆ ಒಂದು ಸವಿಸ್ತಾರವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಕಿಡ್ನಿ ತೊಂದರೆ ಸಕ್ಕರೆ ಕಾಯಿಲೆ ಇರುವಂಥವರಿಗೆ ಅಥವಾ PP ಕಾಯಿಲೆ ಇರುವಂಥವರಿಗೆ ಅದನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳದಿದ್ದರೆ, ಅಂದರೆ ಅದರ ಬಗ್ಗೆ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳದಿದ್ದರೆ ಅಥವಾ ಅದನ್ನು ಸಕ್ಕರೆ ಕಾಯಿಲೆಯನ್ನು ಅಥವಾ ನಮ್ಮ BP ಕಂಟ್ರೋಲ್ ಮಾಡದಿದ್ದರೆ ಅದು ಮುಂದೆ ಕಿಡ್ನಿ ತೊಂದರೆಗೆ ದಾರಿ ಮಾಡಿಕೊಡ್ಬೋದು. ಅದೇ ರೀತಿ ಇನ್ನು ಅನೇಕ ಕಾರಣಗಳು ಕೂಡ ಇವೆ. ಅದರಲ್ಲಿ ಹೆಚ್ಚಾಗಿ ಕೆಲವರು ತಗೊಳ್ಳುವಂಥ ನೋವು ನಿವಾರಕ ಮಾತ್ರೆಗಳು, ಅಂದರೆ ಪೇನ್ ಕಿಲ್ಲರ್ ಮಾತ್ರೆಗಳು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೊಳ್ಳುವಂಥದ್ದು. ಅದೇ ರೀತಿ ಕೆಲವು ಗ್ಯಾಸ್ಟ್ರೈಟಿಸ್ಗೋಸ್ಕರ ಕೆಲವು ಮಾತ್ರೆಗಳು ತಗೊಳ್ತಾರೆ, ಪ್ಯಾಂಟಾಪ್ ಅಂತೇಳಿ. ಅಂಥದ್ರಲ್ಲಿ ಕೂಡ ಲಾಂಗ್ ಟರ್ಮ್ ಯೂಸ್ ಮಾಡೋ ಕಾರಣದಿಂದ ಕಿಡ್ನಿ ತೊಂದರೆ ಆಗುವಂಥದ್ದು. ಕೆಲವರು ಅಂದರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೋವಿದೆ, ಏನೋ ಕೆಲಸ ಮಾಡ್ತಾರೆ, ಸಂಜೆ ಮೈಗೆ ನೋವಿದೆ, ಎಲ್ಲೋ ಮೆಡಿಕಲಿಗೋ ಅಥವಾ ಶಾಪಿಗೋ ಅಥವಾ ಯಾರೋ ಹಿಂದೆ ಕೊಟ್ಟಿರುವಂಥ ಪ್ರಿಸ್ಕ್ರಿಪ್ಷನ್ ಇದ್ದು ಅದನ್ನು ತೋರಿಸಿಕೊಂಡು ಮಾತ್ರೆ ತಗೊಳ್ತಾ ಇರ್ತಾರೆ, ಕಂಟಿನ್ಯೂಸ್ ತಗೊಳ್ತಾ ಇರ್ತಾರೆ. ಅದರ ಮುಂದಿನ ಪರಿಣಾಮಗಳು ಅವರಿಗೆ ಅರಿವಿರುವುದಿಲ್ಲ. ಆ ನಿಟ್ಟಿನಲ್ಲಿ ಅದರ ಬಗ್ಗೆ ಒಂದು ಜಾಥವನ್ನು ಕೂಡ ನಾವು ಇವತ್ತು ಶಾಸಕರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ, ಊರಿನ ಜನರಿಗೆ ಅದರ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೋಸ್ಕರ. ಅದೇ ರೀತಿ ಈಗ ಕಿಡ್ನಿ ತೊಂದರೆಯಿಂದಾಗಿ ಡಯಾಲಿಸಿಸ್ಗೆ ಬರುವಂಥ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಮತ್ತು ಹೆಚ್ಚಾಗಿ ಈಗ ಮೊದಲೆಲ್ಲ ಓಲ್ಡ್ ಏಜ್ 60-70 ವರ್ಷ ಆದ ನಂತರ ಕಿಡ್ನಿ ತೊಂದರೆ ಆಗುವಂಥದ್ದು ಕಾಣ್ತಿದ್ದೆವು. ಈಗ ಬದಲಾದ ಜೀವನ ಶೈಲಿ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಅದರಿಂದ ಯಂಗ್ಸ್ಟರ್ಸಲ್ಲಿ ಕೂಡ 40 ವರ್ಷ 45 ವರ್ಷ ಅಂಥವರಲ್ಲಿ ಕೂಡ ಕೆಲವೊಮ್ಮೆ ಕಿಡ್ನಿ ತೊಂದರೆ ಆಗುವಂಥದ್ದು, ಡಯಾಲಿಸಿಸ್ಗೆ ಬರುವಂಥದ್ದು ನಾವು ಕಾಣ್ತಿದ್ದೇವೆ. ಆ ನಿಟ್ಟಿನಲ್ಲಿ ಇದರ ಬಗ್ಗೆ ಒಂದು ಅರಿವನ್ನು ನಮ್ಮ ಈ ಒಂದು ಜಾಥಾ ಮೂಲಕ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಇದನ್ನು ಎಲ್ಲರೂ ತಮ್ಮ ಸಹೋದ್ಯೋಗಿಗಳಿರ್ಬೋದು ಅಥವಾ ಸಂಬಂಧಿಕರಿರ್ಬೋದು ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಕೊಟ್ಟು, ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ರೀಸೆಂಟಾಗಿ 23 ಡಯಾಲಿಸಿಸ್ ಯಂತ್ರಗಳನ್ನು ಕೂಡ ಅಳವಡಿಸಿದ್ದೇವೆ. ಅದರಲ್ಲಿ ಯಾರ್ಯಾರು ಡಯಾಲಿಸಿಸ್ಗೆ ಅಗತ್ಯತೆ ಇದೆ ಅಂಥವರಿಗೆ ಆ ಯಂತ್ರಗಳ ಮೂಲಕ ನಮ್ಮ ಡಯಾಲಿಸಿಸ್ ಕೇಂದ್ರದಲ್ಲಿ ಡಯಾಲಿಸಿಸ್ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಜಾಥಾ ಯಶಸ್ವಿಯಾಗಿ ಇಂದು ನಡೆದಿದೆ. ಇದರ ಒಂದು ಮಾಹಿತಿ ಎಲ್ಲರಿಗೂ ಪುತ್ತೂರಿನ ನಾಗರಿಕರಿಗೆ ತಲುಪಲಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಪ್ರತಿನಿಧಿಗಳು ಕಾರ್ಯಕ್ರಮವನ್ನು ಮುಂದುವರಿಸಿದ ಅಭಿಯಾನದ ರೂವಾರಿ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ಕುಡಿಪಾಡಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅದರ ವಿನಂತಿ. ಪೇನ್ ಕಿಲ್ಲರ್ ತ್ಯಜಿಸಿ, ಕಿಡ್ನಿ ರಕ್ಷಿಸಿ, ಜೀವ ಉಳಿಸಿ ಅಭಿಯಾನದ ಈ ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂಥ ಸರ್ಕಾರಿ ಹಾಸ್ಪಿಟಲಿನ ಮುಖ್ಯ ವೈದ್ಯಾಧಿಕಾರಿಯಾದಂಥ ಯದುರಾಜ್ ಅವರೇ, ಪ್ರಗತಿ ಸಂಸ್ಥೆಯ ಮುಖ್ಯ ವೈದ್ಯರಾಗಿರುವಂಥ ಅದರ ಸ್ಥಾಪಕರೂ ಆಗಿರುವಂಥ ಡಾಕ್ಟರ್ ಶ್ರೀಪತಿ ರಾವ್ ಅವರೇ, ಇವತ್ತಿನ ಕಾರ್ಯಕ್ರಮದ ರೂವಾರಿ ನನ್ನ ಆತ್ಮೀಯರೂ ಆಗಿರುವಂಥ ಜಯಪ್ರಕಾಶ್ ಬದಿನಾರ್ ಅವರೇ, ಉದ್ಯಮಿಗಳಾದಂಥ ಕೃಷ್ಣಪ್ರಸಾದ್ ಆಲ್ವ ಅವರೇ, ಆಕ್ರಮ ಸಕ್ರಮ ಸಮಿತಿಯ ಸದಸ್ಯರಾದ ಮೊಹಮ್ಮದ್ ಬಡಗನೂರವರೇ, ಪ್ರಗತಿ ಇನ್ಸ್ಟಿಟ್ಯೂಟಿನ ಪ್ರಮುಖರಾಗಿರುವಂಥ ಹೇಮಲತಾ ಅವರೇ, ಪ್ರೀತಿ ಹೆಗಡೆಯವರೇ, ಪದ್ಮನಾಭ ಪೂಜಾರಿ ಅವರೇ, ಸಿದ್ದಿಕ್ ಸುಲ್ತಾನ್ ಅವರೇ, ಆಸ್ಕರ್ ಆನಂದ್ ಅವರೇ, ವಿಕ್ಟರ್ ಪಯಾಸ್ ಅವರೇ, ಶಿವಪ್ರಸಾದ್ ರೇಗಳೆ, ಡಾಕ್ಟರ್ ಪ್ರಶಾಂತ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಪ್ರಮುಖರೇ, ವಿದ್ಯಾರ್ಥಿಗಳೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಕೆಲವರಿಗೆಲ್ಲ ಪ್ರಶ್ನೆ ಮೂಡಿ ಬರ್ಬೋದು. ಅಶೋಕ್ ರೈಗಳು ಯಾರೂ ಮಾಡದಂಥ ಈ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಯಾಕೆ ಈ ರ್ಯಾಲಿಯನ್ನು ಮಾಡಿದ್ದಾರೆ ಅಂತ ಕೆಲವರ ಹತ್ರ ಪ್ರಶ್ನೆ ಇರ್ಬೋದು. ನಾನು ಮೊನ್ನೆ ಡಯಾಲಿಸಿಸ್ ಕೇಂದ್ರದಲ್ಲಿ ಒಂದು 6 ಮಿಷನ್ಗಳ ಪ್ರಾರಂಭ ಕಾರ್ಯಕ್ರಮವನ್ನು ಮಾಡುವಾಗ ನಾನು ಪ್ರಾಸ್ತಾವಿಕವಾಗಿ ಅಲ್ಲಿ ಮಾತಾಡಿದೆ.
ಆಗ ಜಯಪ್ರಕಾಶ್ ಬದಿನಾರು ಕೂಡ ಅಲ್ಲೇ ಇದ್ದರು. ಅವರು ಅವತ್ತೇ ರಾತ್ರಿ ನನಗೆ ಫೋನ್ ಮಾಡಿ, ನಾನು ಕೂಡ ತುಂಬ ಜನ ಏನು ಪೇಯ್ನ್ ಕಿಲ್ಲರ್ ತಗೊಂಡು ತನ್ನ ಕಿಡ್ನಿಯನ್ನು ಕಳ್ಕೊಂಡಿದ್ದಾರೆ, ನನಗೂ ನನ್ನ ಹತ್ತಿರದಿಂದ ಕೆಲವು ಅನುಭವಗಳಿದೆ, ಇದರ ಬಗ್ಗೆ ಅವೇರ್ನೆಸ್ ಮಾಡ್ಬೋದಾ ಅಂತ ನನ್ನ ಹತ್ರ ಪ್ರಶ್ನೆಯನ್ನು ಹಾಕಿದೆ. ನಾನು ಹೇಳಿದರೆ ಅವೇರ್ನೆಸ್ ಮಾಡ್ಬೋದು, ಜನ ನೋಡುವವರು ಬೇಕು, ಆ ರೀತಿ ಹೋಗುವಂಥ ವ್ಯವಸ್ಥೆಗಳು ಶಿಸ್ತುಬದ್ಧವಾಗಿ ಆದರೆ ಮಾತ್ರ ಅದನ್ನು ಮಾಡುವ ವಿಚಾರವನ್ನು ಉಲ್ಲೇಖ ಮಾಡಿದಾಗ ಪ್ರಗತಿ ಹಾಸ್ಪಿಟ್ಲ ಬಗ್ಗೆ ಅವರು ಉಲ್ಲೇಖ ಮಾಡಿದರು. ನಾನು ಈಗಲೇ ಡಾಕ್ಟರ್ ಶ್ರೀಪತಿ ರಾವ್ ಮತ್ತು ಅವರ ಪ್ರಗತಿ ಹಾಸ್ಪಿಟ್ಲ ಪ್ರಮುಖರ ಹತ್ರ ಮಾತಾಡಿದ್ದೀನಿ. ಅವರು ಇದಕ್ಕೆ ಸಹಕಾರವನ್ನು ಕೊಡ್ತಾರೆ. ಬಹುಶಃ ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ಬೋದು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದೆ. ಅದಕ್ಕೆ ಆಯಿತು, ನಾವು ಮಾಡುವ ಅನ್ನೋ ವಿಚಾರವನ್ನು ನಾನು ಹೇಳಿದೆ. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾನು ಶಾಸಕನಾಗುವ ಮೊದಲೇ ಈ ಕಿಡ್ನಿ ಫೇಲ್ಯೂರ್ ಅದರ ಬಗ್ಗೆ ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಿದ್ದೆ. ಎಷ್ಟೋ ಜನರು ನನ್ನ ಹತ್ರ ಬರ್ತಾಯಿದ್ರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ನ ವ್ಯವಸ್ಥೆಗಳು ಇಲ್ಲ, ಭಾರಿ ನಾವು ಕಷ್ಟಪಡ್ತಾ ಇದ್ದೇವೆ. ಈ ಹಿಂದೆ ಒಂದು ಕಿಟ್ಟಿನಲ್ಲಿ 3 ಡಯಾಲಿಸಿಸ್ಗಳನ್ನು ಮಾಡ್ತಾಯಿದ್ರು. ಯಾವುದೋ ಒಂದು ನಾರ್ತ್ ಇಂಡಿಯಾದವರು ಈ ಏಜೆನ್ಸಿಯನ್ನು ಪಡ್ಕೊಂಡಿದ್ರು. ನಾನು ಶಾಸಕನಾದ ನಂತರ ಕೂಡ ಆ ಏಜೆನ್ಸಿಯವರ ಹತ್ರ ಮಾತಾಡುವಾಗ ಅವರು ಯಾವುದೇ ಸ್ಪಂದನೆಗಳನ್ನು ಕೊಡ್ತಾ ಇಲ್ಲ. ಸರ್ಕಾರದಿಂದ ಸರಿಯಾಗಿ ಅವರಿಗೆ ದುಡ್ಡು ಹಣ ಬರ್ತಾ ಇರಲಿಲ್ಲ. ಜೊತೆಯಲ್ಲಿ ಅವರಿಗೆ 850 ರೂಪಾಯಿ ಒಂದು ಡಯಾಲಿಸಿಸ್ ಮಾಡಿದರೆ ಸಿಗ್ತಾಯಿತ್ತು. ಆನಂತರ ನಮ್ಮ ಸರ್ಕಾರ ಬಂದಾಗ ನಾವು ಆರೋಗ್ಯ ಮಂತ್ರಿಯವರ ಹತ್ರ ಮಾತಾಡಿ ಯಾವುದೇ ಇದ್ರೂ ಡಯಾಲಿಸಿಸ್ಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಚರ್ಚೆಯನ್ನು ಮಾಡಿ 6 ತಿಂಗಳ ಒಳಗೆ ವ್ಯವಸ್ಥಿತ ರೀತಿಯಲ್ಲಿ ಬಡವರಿಗೆ BPL ಕಾರ್ಡ್ ಯಾರು ಇದ್ದಾರೆ ಅವರಿಗೆ ವ್ಯವಸ್ಥಿತವಾದ ಸಿಂಗಲ್ ಕಿಟ್ಟಿನಲ್ಲಿ ಸಿಂಗಲ್ ಡಯಾಲಿಸಿಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು ಸುಮಾರು 17 ಮಿಷನ್ಗಳು ನಮ್ಮ ಆಸ್ಕಾರ್ ಆನಂದ್ ಅವರ ಇದ್ದಾರೆ. ಪುತ್ತೂರಿನಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ 17 ಮಿಷನ್ಗಳು ಇರಬೇಕಿದ್ರೆ ಅದು ಬರೀ ಸರ್ಕಾರದಿಂದ ಬಂದಂಥದ್ದಲ್ಲ. ರೋಟರಿ ಕ್ಲಬ್ ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಅದನ್ನು ಜೋಡಣೆ ಮಾಡಿಕೊಂಡು ಅಷ್ಟು ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಕೊಟ್ಟು ಸುಮಾರು 17 ಮಿಷನ್ಗಳನ್ನು ಅಲ್ಲಿ ಅಳವಡಿಸಿದರು. ಅದರಲ್ಲಿ ಡಯಾಲಿಸಿಸ್ ನಡೀತಾ ಇತ್ತು. ಈಗ ಪುನಃ 6 ಮಿಷನ್ ಬರುವಂಥದ್ದಾಗಿದೆ. ಸುಮಾರು 160-170 ಜನ ಡಯಾಲಿಸಿಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಿಮಗೆ ಎಷ್ಟು ಜನರಿಗೆ ಇಲ್ಲಿ ಗೊತ್ತಿದೆ ಅಂತ ಗೊತ್ತಿಲ್ಲ. ನಾನು ಒಂದು ದಿವಸ 3 ಗಂಟೆ ರಾತ್ರಿಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದೆ. ಆಗ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಆ ಚಳಿಗೆ ಒಂದು ಬೆಡ್ಶೀಟನ್ನು ಹೊಂದಿಕೊಂಡು ಆ ಕ್ಯೂ ಅಲ್ಲಿ ನಿಂತುಕೊಂಡು ಆ ಡಯಾಲಿಸಿಸ್ಗಾಗಿ ಕಾಯ್ತಾ ಇದ್ದಾರೆ. ನಾನು ಯಾವಾಗಲೂ ಹೋಗುವಾಗ ಎಲ್ರಿಗೂ ಹೇಳಿಕೊಂಡು, ನಮ್ಮ ಮತ, ಅಹಂಕಾರ, ಗರ್ವ ಇದೆಲ್ಲ ಹೋಗಬೇಕಿದ್ರೆ ಒಂದು ಆಶ್ರಮಕ್ಕೆ ಭೇಟಿ ಕೊಡಬೇಕು, ಇಲ್ಲದಿದ್ದರೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ಆಗ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ದುರಹಂಕಾರಗಳು, ಅಹಂಕಾರಗಳು, ಬಾಕಿದು ದೌರ್ಜನ್ಯದ ಬಲಗಳು ಎಲ್ಲ ತಗ್ಗಿ ನಾವು ಝೀರೋಗೆ ಬಿಡ್ತೇವೆ. ನಮ್ಮ ಮನಸ್ಸು ಅಲ್ಲಿಗೆ ಮುಡ್ತದೆ. ಮತ್ತು ನಮ್ಮ ಕುಟುಂಬ ಮತ್ತು ನಮ್ಮ ಮಕ್ಕಳನ್ನು ಕನಿಷ್ಠ ವರ್ಷಕ್ಕೆ 1 ಸಲ ಆದರೂ ಇಂಥ ಒಂದು ವ್ಯವಸ್ಥೆಗೆ ಕರ್ಕೊಂಡು ಹೋಗಬೇಕು, ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗಬೇಕು, ಇಲ್ಲಾಂತಂದರೆ ಇಂಥ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಆಗ ಅವರು ಈ ನೋವನ್ನು, ಈ ವಿಚಾರಗಳನ್ನು ತಿಳ್ಕೊಂಡು ಅವರ ಮನಸ್ಸಿನಲ್ಲೂ ಪರಿವರ್ತನೆ ಆಗ್ತದೆ. ಇದು ನಿಮ್ಮ ಜೀವನಕ್ಕೆ ಪೂರಕ ಆಗ್ತದೆ. ನಾನು ಯಾವತ್ತೂ ನನ್ನ ಹಿಂದಿನ ಬರ್ತ್ಡೇಗಳನ್ನೆಲ್ಲ ನಾನು ಆಚರಣೆ ಮಾಡ್ತಾ ಇದ್ದು ಏಡ್ಸ್ ಪೀಡಿತ ಮಕ್ಕಳ ಜೊತೆ ಅವರೊಂದು 45-50 ಜನ ಮಂಗಳೂರಿನಲ್ಲಿ ಇದ್ದರು. ಅಲ್ಲಿ ಹೋಗಿ ಆಚರಣೆ ಮಾಡ್ತಾ ಇದ್ದೆ. ಅಡ್ವರ್ಟೈಸ್ಮೆಂಟ್ ತಗೊಳ್ಳಿಕ್ಕೆಲ್ಲ, ಫೋಟೋ ತೆಗಿಲಿಕ್ಕೆ ಬಿಡುವುದಿಲ್ಲ. ಆದರೂ ನಾವು ಎಷ್ಟು ಕಷ್ಟದಲ್ಲಿ ಜನ ಇದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಇವತ್ತು ಪುನಃ ನಾವು 6 ಮಿಷನ್ಗಳನ್ನು ಹಾಕಬೇಕಂತ ಹೇಳಿದರೆ, ಮೊನ್ನೆ ನಿಮಗೆ ಗೊತ್ತಿರ್ಬೋದು, ಪುತ್ತೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಶಾಲಾ ಮಕ್ಕಳೊಮ್ಮೆ ಸ್ಟ್ರೈಕ್ ಮಾಡಿ ಟೀಚರ್ ಒಂದು ಮಾತಾಡಿ, ಇದೆಲ್ಲ ನಮಗೆ ಬೇಕಾಗಿ ನಾವು ಮಾತಾಡಿದೆಲ್ಲ. ಆ 48 ಜನ ಏನು ಡಯಾಲಿಸಿಸ್ಗೆ ಕಾಯ್ತಾ ಇದ್ದಾರೆ, 4 ತಿಂಗಳಿಂದ ಕಾಯ್ತಾರೆ. ಒಂದು ಡಯಾಲಿಸಿಸ್ ತಗೊಳ್ಳೋದಿದ್ರೆ, ನಾನೇನು ಡಾಕ್ಟರ್ ಅಲ್ಲ, ನಾನು ಬೇರೆಯವರು ಹೇಳಿದ್ದನ್ನು ಕೇಳಿ ನಿಮಗೆ ಹೇಳೋದು. ಒಂದು ಡಯಾಲಿಸಿಸ್ 2-3 ದಿವಸ ಲೇಟ್ ಆದರೆ ಅವರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ.
ನಾನು ಮೊನ್ನೆ ಕೂಡ ಉಲ್ಲೇಖ ಮಾಡಿದ್ದೆ, ಒಬ್ಬ ಒಳ್ಳೆ ಗಟ್ಟಿ ಮುಟ್ಟಿನ ಹುಡುಗ ನನ್ನ ಹತ್ರ ಬಂದಿದ್ದ. ಬಂದು ನನ್ನ ಹತ್ರ 2,000 ರೂಪಾಯಿ ಕೇಳಿದ. ನಾನು ಹೇಳಿದೆ, ನಿನಗೆ ದೇವರು ಒಳ್ಳೆ ಜೀವವನ್ನು ಕೊಟ್ಟಿದ್ದಾರೆ ಮರೆ, ಕೈಕಾಲು ಕಣ್ಣು ಎಲ್ಲ ಸರಿ ಇದೆ, ನಿನಗೆ 2,000 ರೂಪಾಯಿ ಕೇಳಲಿಕ್ಕೆ ನಾಚಿಕೆ ಆಗೋದಿಲ್ವ ಅಂತ ಹೇಳಿದೆ. ಆಗ ಅವನು ಒಂದು ಮಾತು ಹೇಳಿದೆ ನನ್ನ ಹತ್ರ, ಸರ್ ನಾನು ಏನು ಪೇಂಟಿನ ಕೆಲಸಕ್ಕೆ ಹೋಗ್ತೇನೆ, ದಿವಸಕ್ಕೆ ನನಗೆ 1,200 ರೂಪಾಯಿ ಸಂಬಳ ಇದೆ, ನನ್ನ ತಾಯಿಯ 2 ಕಿಡ್ನಿ ಹೋಗಿದೆ, ತಾಯಿಗೆ 3 ಡಯಾಲಿಸಿಸ್ ಕೊಡಬೇಕು, ವಾರಕ್ಕೆ ಕನಿಷ್ಠ 3 ಡಯಾಲಿಸಿಸ್ ಕೊಡಬೇಕು, 1 ಡಯಾಲಿಸಿಸ್ಗೆ 1,600 ರೂಪಾಯಿಯನ್ನು ತಗೊಳ್ತಾರೆ, ಮತ್ತು ನನ್ನ ಕುಟುಂಬವನ್ನು ಸಾಕಬೇಕು. ಅದನ್ನು ಮಾಡಿದ್ದೀನಿ, ತಾಯಿಗೆ 3 ಡಯಾಲಿಸಿಸ್ ಕೊಡುವ ಕೆಲಸವನ್ನು ಮಾಡಿದ್ದೀನಿ. ನನ್ನ 2 ಕಿಡ್ನಿ ಕೂಡ ಹೋಗಿದೆ. ನನಗೆ ಇವತ್ತು ಡಯಾಲಿಸಿಸ್ ತಗೊಳ್ಳದಿದ್ದರೆ ಸೋಮವಾರ ಪೇಂಟಿಂಗ್ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಿಮ್ಮ ಹತ್ರ 2,000 ರೂಪಾಯಿ ಕೇಳಿದ್ದೀನಿ ಅಂತ ಸತ್ಯ ಹೇಳಿದೆ. ನಾನು ಹೇಳಿದೆ, ನೀನು ಸುಳ್ಳು ಹೇಳೋದು, ಇನ್ನು ಕೈಯ ಶರ್ಟ್ ಮೇಲೆ ಮಾಡಿ ತೋರಿಸು ಅಂತ ಹೇಳಿದೆ. ಮತ್ತು ಕೈಯ ಶರ್ಟ್ ಮೇಲೆ ಮಾಡಿ ತೋರಿಸಿದೆ. ಆಗ ಇಷ್ಟು ದೊಡ್ಡ ಗುಳ್ಳೆ ಬಂದಿದೆ. ಡಯಾಲಿಸಿಸ್ ತಗೊಂಡ್ರೆ, ನಿರಂತರ ತಗೊಂಡ್ರೆ ಅಲ್ಲಿ ನರಗಳು ಗಟ್ಟಿ ದೊಡ್ಡದಾಗಿರ್ತದೆ. ಮತ್ತು ನಾನು ಅವನಿಗೆ 2 ಅಲ್ಲ 4,000 ರೂಪಾಯಿ ಕೊಟ್ಟೆ, ಅದು ಬೇರೆ ವಿಚಾರ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡಿದ್ದೀನಿ ಅಂತ ಹೇಳಿದರೆ, ಅವನ ಹತ್ರ ಕೇಳಿದೆ ನೀನು ಏನು ಈ ಕಿಡ್ನಿ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಏನು ಅಂತ. ನಾನು ಯಾರ ಹತ್ರ ಆ ಥರ ಬಂದರೆ ಒಂದು ಸರ್ವೆ ಮಾಡ್ತೇನೆ, ನನ್ನಷ್ಟಕ್ಕೆ ಒಂದು ಸೆನ್ಸಸ್ ಮಾಡ್ತೇನೆ, ಯಾಕೆ ಈ ರೀತಿ ಆಯ್ತಂತ. ನನ್ನ ಹತ್ರ ಬಂದವರ ಹತ್ರ ಸುಮಾರು 50% ಜನ ಇವತ್ತೇನು ಡಾಕ್ಟ್ರ್ ಹೇಳಿದ್ದಾರೆ, ಶುಗರಿಂದ ಆಗ್ತದೆ, BP ಆಗ್ತದೆ, ಆರೋಗ್ಯ ಮೇಂಟೈನ್ ಮಾಡೋದಿದ್ರೆ ಈ ಥರ ಹೆಚ್ಚಿನವರು ಪೇಯ್ನ್ ಕಿಲ್ಲರ್ ತೆಗೆದುಕೊಂಡು ಅವರು ಕಿಡ್ನಿಯನ್ನು ಕಳ್ಕೊಂಡಿದ್ದಾರೆ. ಮೊನ್ನೆ ತಾನೇ ಒಬ್ಬರು ನಮ್ಮ ಕಚೇರಿಗೆ ಬಂದಿದ್ದ, ಅವರು ತೆಂಗಿನ ಮರ ಹತ್ತುವವರು, ಒಂದು 42 ವರ್ಷ ಆಗ್ಬೋದು, ಜಾಸ್ತಿ ಆಗಲಿಲ್ಲ. ಅವ್ರ ಹತ್ರ ಕೇಳಿದೆ, ನಿಮ್ಗೆ ಹೇಗೆ ಕಿಡ್ನಿ? ಅವರು ನನ್ನ ಹತ್ರ ಬಂದದ್ದು, ಒಂದು ಡಯಾಲಿಸಿಸ್ ವ್ಯವಸ್ಥೆ ಮಾಡಿಕೊಡಿ ಅಂತ ನನ್ನ ಹತ್ರ ಬಂದು ಕಣ್ಣೀರು ಹಾಕಿದೆ. ನಾನು ಹೇಳಿದೆ, ಯಾಕೆ ಆಗಿದ್ದು? ಅವರು ಹೇಳಿದರು, ಅವ್ರಿಗೆ ತೆಂಗಿನ ಮರ ಹತ್ತುವಾಗ ಗಂಟು ನೋವು ಬರ್ತಾಯಿತ್ತು. ಅದಕ್ಕೆ 6 ತಿಂಗಳಿಂದ ನಾನು ಒಂದು ಮಾತ್ರೆ ಕೊಟ್ಟಿದ್ದರು ಮೆಡಿಕಲ್ ನೋವು, ಅದನ್ನು ತಿಂತಾ ಇದ್ದೇನೆ. 6 ತಿಂಗಳಿದಾಗ 2 ಕಿಡ್ನಿ ಹೋಗಿದೆ ಅಂತ ಹೇಳಿದ್ರು. ಈಗ ನಾವು ಯಾಕೆಂತ ಹೇಳಿದ್ರೆ, ಹೆಚ್ಚಿನವರು ಕಿಡ್ನಿ ಅಂತ ಉಂಟು ಅಂತ ಕೆಲವರಿಗೆ ಗೊತ್ತಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಬಾಡಿಯಲ್ಲಿ ಒಂದು ಕಿಡ್ನಿ ಇದೆ ಅಂತ ಗೊತ್ತಿಲ್ಲದವರು ಕೂಡ ಇದ್ದಾರೆ. ಅವ್ರಿಗೆ ಈ ಮಾತ್ರೆ ತಿಂದರೆ ಕಿಡ್ನಿ ಹೋಗ್ತದೆ ಅಂತ ಗೊತ್ತಿಲ್ಲ. ಉದ್ಯೋಗ ಅವ್ರಿಗೆ ಎಜುಕೇಷನ್ ಇಲ್ಲ, ಅವೇರ್ನೆಸ್ ಇಲ್ಲ, ಆರೋಗ್ಯದ ಬಗ್ಗೆ ಅವೇರ್ನೆಸ್ ಭಾರಿ ಕಡಿಮೆ ಆಗಿದೆ ನಮ್ಮಲ್ಲಿ. ಅದಕ್ಕೆ ನಾನು ಹೇಳುವಂಥದ್ದು, ಯಾರು ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮದ್ದು ಕೊಡುವಂಥ ಕೆಲಸಗಳು ಮೆಡಿಕಲ್ ಶಾಪಲ್ಲಿ ಆಗಬಾರ್ದು. ಈಗಲೇ ಅದಕ್ಕೆ ಕಾನೂನು ಇದೆ. ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಕಲ್ ಶಾಪಲ್ಲಿ ಮೆಡಿಸಿನ್ ಕೊಟ್ಟರೆ ಅದು ಅಪರಾಧ ಅಂತ ಈಗಲೇ ಕಾನೂನು ಇದೆ. ಪೇಯ್ನ್ ಕಿಲ್ಲರ್ ತೆಕ್ಕೊಳ್ಳುವವರು, ಹಲ್ಲು ನೋವಿರ್ತದೆ, ಬರೀ ಗಂಟು ನೋವು ಅಂತಲ್ಲ, ಹಲ್ಲು ನೋವಿರ್ತದೆ, ಬ್ಯಾಕ್ ಪೇಯ್ನ್ ಇರ್ತದೆ, ತಲೆನೋವು ಬರ್ತದೆ, ಬೇರೆ ಇದಕ್ಕೆ ಒಮ್ಮೆ ಈ ಪೇಯ್ನ್ ಕಿಲ್ಲರ್ಗೆ ಎಡಿಕ್ಟ್ ಆದರೆ ಆ ನಂತರ ಕಿಡ್ನಿ ಫೇಲ್ಯೂರ್ ಖಂಡಿತ ಬರ್ತದೆ. ಆನಂತರ ಕ್ರಿಯೇಟಿನ್ ಅವ್ರದ್ದು 3, 2.5, 3, 4ಕ್ಕೆ ಬರುವಾಗ ಯಾರಾದರೂ ಹೇಳ್ತಾರೆ, ಈಗ ಅದರ ಕಷಾಯ ಬರಲ್ಲ, ನೀವು ಒಂದೊಂದು ಕಷಾಯ ತಗೊಳ್ಳಿ, ಆಯನ ಕಷಾಯ ಬಾರಿ ಎಣ್ಣೆ ಹಾಕೋದು. ದಯಮಾಡಿ ತಪ್ಪು ತಿರುಗಳು ಕಷಾಯ ತಗೊಳ್ಳಿ, ಕಷಾಯ ಬೇಡ ಅಂತ ನಾನು ಹೇಳೋದಲ್ಲ. ಆದರೆ ಮದ್ದು ಬಿಟ್ಟು ನೀವು ಪುನಃ 3 ತಿಂಗಳು ಕಷಾಯ ತಗೊಂಡ್ರೆ ಪುನಃ 4ನೇ ತಿಂಗಳ ಲೆವೆಲು 6ಕ್ಕೆ ಬಂದಿರ್ತದೆ. ಮತ್ತು ನೀವು ಏನದನ್ನು ರಿಪೇರಿ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ 150, 160 BPL ಏನು ಕಿಡ್ನಿ ಪೇಷಂಟ್ಗಳಿದ್ರು, ಇವತ್ತು 210ಕ್ಕೆ ಏರಿದೆ. 3-4 ತಿಂಗಳಲ್ಲಿ 210ಕ್ಕೆ. ಇದು BPL ಕಾರ್ಡ್ ಹೋಲ್ಡರು, ದುಡ್ಡು ಇದ್ದವರು ಬೇರೆ ಕಡೆ ಮಾಡ್ತಾರೆ, ಅದು ಬೇರೆ. ಅದಕ್ಕೆ ಯುವಕರ ಸಂಖ್ಯೆ, ಅದರಲ್ಲೂ ಕೂಡ ಯುವಕರ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಭಯಪ್ರಕಾಶ್ ಬದನಾರು, ಡಾಕ್ಟ್ರು, ನಾವೆಲ್ಲ ಸೇರಿ ನಾವು ಡಯಾಲಿಸಿಸ್ ಮಿಷಿನ್ ಜಾಸ್ತಿ ಮಾಡುವ ಬದಲು ಈ ಮಕ್ಕಳನ್ನೆಲ್ಲ ಸೇರಿಸಿ ಒಂದು ಅವೇರ್ನೆಸ್ ಮಾಡುವ. ಇದು ಎಷ್ಟು ಜನರಿಗೆ ಮುಟ್ತದೆ ಅಂತ ಗೊತ್ತಿಲ್ಲ. ಮಾಧ್ಯಮದವರು ಅದನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾವು ತಪ್ಪು ಏನಾದರೂ ಚಿಕ್ಕ ತಪ್ಪು ಮಾಡಿದರೆ ರಾತ್ರಿ ಹಗಲು ಮಾಧ್ಯಮದಲ್ಲಿ ಅದನ್ನು ಬಿತ್ತರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವರು ಸ್ವಲ್ಪ ಸಮಯವನ್ನು ಕೊಟ್ಟು ಇಂಥ ವಿಚಾರಗಳನ್ನು ಮಾಧ್ಯಮದಲ್ಲಿ ಬಿತ್ತರಿಸಿದರೆ
ಬಹುಶಃ ಇಡೀ ಸಮಾಜಕ್ಕೆ ಒಳಿತು ಆಗ್ತದೆ ಅಂತ ನಾನು ಹೇಳುವಂಥ ಕೆಲವು ವಿಚಾರವನ್ನು ಉದ್ಯಮಗಳು ಉಲ್ಲೇಖ ಮಾಡ್ತೇನೆ. ಇದನ್ನು ವಿತರಿಸಬೇಕು. ಎಷ್ಟೋ ಜನ ನೀವು ನಂತರ ಇಲ್ವಾ, ನಾನು ಮಾತಾಡಿದವರು ಒಬ್ಬರಿಗೂ ಇದರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಮಾಡ್ತಾರೆ. ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇಲ್ಲ. ನಾನು ಎಲ್ಲಿ ಹೋದಲ್ಲಿ ಉಂಟು, ನಾನು ಕೂಡ ಈಗ ಒಬ್ಬರು ಆರೋಗ್ಯದ ಬಗ್ಗೆ ಟ್ರೈನಿಂಗ್ ಕೊಡಲಿಕ್ಕೆ ಒಬ್ಬರನ್ನು ನೇಮಿಸಿ ಪ್ರತಿ ಶಾಲೆ ಕಾಲೇಜಿಗೆ ಕಲಿಸ್ಕೊಡ್ಬೇಕು ಅಂತ ಆಲೋಚನೆ ಮಾಡಿದೆ. ಪ್ರತಿ ಶಾಲೆ ಕಾಲೇಜಿಗೆ ಹೋಗಿ ಅವರು ಅವೇರ್ನೆಸ್ಸನ್ನು ಮಾಡಬೇಕು. ಬರೀ ಕಿಡ್ನಿದು ಮಾತ್ರ ಅಲ್ಲ, ಬಾಕಿ ಹೆಲ್ತ್ ಬಗ್ಗೆ ಪ್ರಿಕಾಷನ್ ತಗೊಂಡ್ರೆ ನಾವು ಬರುವಂಥ ಕಾಯಿಲೆಗಳನ್ನು ಮುಂದೆ ತಗೊಂಡು ಹೋಗ್ಬೋದು. ಒಂದು ಸರಿಯಾದ ವ್ಯಾಯಾಮಗಳನ್ನು ಮಾಡಬೇಕು. ಎರಡನೇದು ಸರಿಯಾಗಿ ನೀರು ಕುಡಿಯಬೇಕು. ಆಹಾರ ಸೇವಿಸುವಾಗ ಸಮತೋಲನ ಆಹಾರವನ್ನು ಸೇವಿಸಬೇಕು. ನಾವು ಒಂದು ತಟ್ಟೆ ತುಂಬ ಇಷ್ಟು ಗಂಜಿ ಊಟ ಮಾಡಿದರೆ ಅದು ಆಗೋದಿಲ್ಲ. ಒಂದು ಒಳ್ಳೆಯ ಗಿಡ ನೆಟ್ಟು ಅದಕ್ಕೆ ಗೊಬ್ಬರ ಹಾಕಿದರೆ ಫಸ್ಟ್ ಕ್ಲಾಸ್ ಫಲ ಸಿಗ್ತದೆ. ಅದರಲ್ಲಿ ಏನು ಹಾಕಿಲ್ಲ ಏನಾಗ್ತದೆ, ಅದರಲ್ಲಿ ಏನು ಸಿಗುವುದಿಲ್ಲ ನಿಮಗೆ. ನಮ್ಮ ಜೀವ ಕೂಡ ಆಗಿದೆ. ನಮಗೇನಾಗಿದೆ, ಜೀವ ಅಂತ ಹೇಳಿದ್ರೆ ಲೆಕ್ಕನೇ ಇಲ್ಲ. ಅವ ಅದರಷ್ಟಕ್ಕೆ ಬದುಕ್ತದೆ. ಗಂಜಿ ತಿಂದರೆ ಆಯಿತು, ಊಟ ತಿಂದರೆ ಆಯಿತು, ಮಲಗಿದ್ರೆ ಆಯಿತು. ಒಬ್ಬ ಮನುಷ್ಯ ನಿಜವಾಗಿ 7 ಗಂಟೆ ನಿದ್ದೆ ಮಾಡಬೇಕು, ಸರಿಯಾಗಿ ನೀರು ಕುಡಿಬೇಕು, ಸರಿಯಾದ ರೀತಿಯಲ್ಲಿ ವಾಶ್ರೂಮನ್ನು ಬಳಕೆ ಮಾಡಬೇಕು. ಇಷ್ಟು ಆಹಾರ ತಿನ್ನುವಾಗ ಅದರ ಜೊತೆ ಒಂದಿಷ್ಟು ಪ್ರೋಟೀನ್ ಮತ್ತು ಫೈಬರ್ ತಿನ್ನಬೇಕು. ಹಾಗಾದರೆ ಬೆಳಿಗ್ಗೆ ಎಲ್ಲ ಸರಿಯಾಗಿ ವಾಶ್ರೂಮಿಗೆ ಹೋಗಲಿಕ್ಕೆ ಆಗ್ತದೆ. ಇದು ರಾತ್ರಿ ಇಷ್ಟು ಚಿಕನ್ ತಿಂದು ಇಷ್ಟು ತಿಂದು ಆ ಟಾಯ್ಲೆಟಲ್ಲಿ ಕೂತು ಆರ್ಭಟ ಕೊಟ್ಟರೆ, ಮೊಬೈಲ್ ನೋಡಿದರೆ, ಸಿಗರೇಟ್ ಸೇರಿದರೆ ಏನೂ ಪ್ರಯೋಜನ ಇಲ್ಲ. ಏನು ಮಾಡ್ತಾನೆ, ಪೈಲ್ಸ್ ಶುರುವಾಗ್ತದೆ. ಅದಕ್ಕೆಲ್ಲ ಸರಿಯಾದ ರಸ್ತೆಗಳು ಸರಿ ಇದ್ದರೆ ವಾಹನ ಕೂಡ ಸರಿ ಇರ್ತದೆ. ನಾವು ತಿನ್ನುವುದು ಸರಿ ಇದ್ದರೆ ನಮ್ಮ ಇಂಟೇಕ್ ಮತ್ತು ಔಟ್ ಗೋಯಿಂಗ್ ಸರಿ ಇರ್ತದೆ. ಅದನ್ನು ಮಾನಿಟರ್ ಮಾಡುವಂಥ ಕೆಲಸ ಮಾಡಿದರೆ ಗ್ಯಾಸು ಬರುವುದಿಲ್ಲ, ರೋಗಗಳು ಬರುವುದಿಲ್ಲ, ತಲೆನೋವು ಬರುವುದಿಲ್ಲ. ನೀರು ಸರಿ ಕುಡಿಯೋದ್ರಿಂದ ತಲೆನೋವು ಬರ್ತದೆ. ಯಾರಾದರೂ ವ್ಯಾಯಾಮ ಮಾಡ್ತಾರ? ಯಾರಿಲ್ಲ. ವ್ಯಾಯಾಮ ಇದೆ ಅಂತ ಗೊತ್ತೇ ಇಲ್ಲ. 1 ಗಂಟೆ ನಿಮಗಾಗಿ ಕೊಡಿ, ನಿಮ್ಮ ಜೀವಕ್ಕಾಗಿ ಕೊಡಿ. ಮಕ್ಕಳು ಹೇಗೆ ಇರಬೇಕು? ಪುಷ್ಟಿಯಾಗಿರಬೇಕು. ಏನು ಮಾಡಬೇಕು? ಅದಕ್ಕೆ ಒಂದೊಂದು ಮೊಟ್ಟೆ ತಿನ್ನಬೇಕು. ಮೊಟ್ಟೆ ತಿನ್ನಲಿಕ್ಕೆ ಆಗದವರಿದ್ದರೆ ಪನ್ನೀರು ತಿನ್ನಿ, ಒಳ್ಳೆ ಪನ್ನೀರು ಸಿಗ್ತದೆ, ಪನ್ನೀರು ತಿನ್ಬೋದು, ಅದರಲ್ಲಿ ಪ್ರೋಟೀನ್ ಇದೆ. ಚಿಕನ್ ತಿನ್ಬೋದು, ಪ್ರೋಟೀನ್ ಇದೆ. ಅದರ ಜೊತೆಲಿ ಸೊಪ್ಪು ತಿನ್ನುವಂಥ ವ್ಯವಸ್ಥೆಯನ್ನು ಮಾಡಿ. ಒಂದೊಂದು ಬೌಲ್ ಸೊಪ್ಪು ತಿನ್ನಿ. ರೈಸ್ ಕಡಿಮೆ ಮಾಡಿ, ರೆಡ್ಯೂಸ್ ರೈಸ್, ಈಟ್ ವೆಜಿಟೇಬಲ್ಸ್, ಡ್ರಿಂಕ್ ಪ್ರಾಪರ್ ವಾಟರ್, ಯೂಸ್ ದ ವಾಶ್ರೂಮ್ಸ್ ಪ್ರಾಪರ್ಲಿ. ಅದನ್ನು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ 1 ಗಂಟೆ ಕಟ್ಟಿಕೊಂಡು ಪುನಃ ಹೋಗಿ ಅಂತ ಹೇಳಿದ್ರೆ ಕಿಡ್ನಿಯಲ್ಲಿ ಸ್ಟೋನ್ ಬರ್ತದೆ. ಮತ್ತು ಅದಲ್ಲೇ ಗಟ್ಟಿಯಾಗಿ ಕಿಡ್ನಿ ಸ್ಟೋನ್ ಬರ್ತದೆ. ಅದಕ್ಕೆ ನಾನು ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಕಿಡ್ನಿ ಬಗ್ಗೆ ನಾವು ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ಕೊಡುವಂಥ ಕೆಲಸ ಮಾಡಬೇಕು. ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಮೇಂಟೈನ್ ಮಾಡಬೇಕು. ಇದರಿಂದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ. ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ, ಬಹುಶಃ ಪ್ರಗತಿಯವರು ನಮಗೆ ಸಹಕಾರ ಕೊಡೋದ್ರಿಂದ ಎಲ್ಲ ವೈದ್ಯಕೀಯ ಆಸ್ಪತ್ರೆಯ ಡಾಕ್ಟರ್ಗಳು ನಿಮ್ಮ ಎಲ್ಲ ಸಹಕಾರ, ಮಕ್ಕಳ ಸಹಕಾರದಿಂದ ಬಹುಶಃ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ. ಏನಿಲ್ಲದಿದ್ದರೂ ದರ್ಬೆಯಿಂದ ಬುಧವಾರದೊಳಗೆ ಬರೋರಿಗೆ ಒಮ್ಮೆ ಕಣ್ಣೆತ್ತಿ ನೋಡ್ತಾರೆ ಎಂದು ಅದನ್ನು ಓದಿ ಮನೆಯಲ್ಲಿ ಹೋಗಿ ಹೆಂಡತಿ ಹತ್ರ, ಮಕ್ಕಳ ಹತ್ರ ಎಲ್ಲ ಶೇರ್ ಮಾಡ್ತಾರೆ. ಇಂಚಕ್ಕೆ ಮಾರ ಇದೆ ಅಂತ ಹೇಳಿ ನಾಳೆ ಮಾಧ್ಯಮದವರು ಕೂಡ ಇದನ್ನು ಸ್ವಲ್ಪ ವಾಟ್ಸಪ್ಪಲ್ಲಿ ಭಾಗ್ಯದಲ್ಲಿ ಹೋದರೆ ಕನಿಷ್ಠ ಒಂದು 20,000 ಜನರಿಗೆ ಹೋದರೆ ಆ ಯುವಕರು ಈ ಗುಡುಕ ಬಾಕಿದನ್ನೆಲ್ಲ ತಿನ್ನುವುದನ್ನು ಬಿಟ್ಟು ಈ ಮೆಡಿಸಿನ್ ಏನಿದೆ, ಈ ಪೇನ್ ಕಿಲ್ಲರನ್ನೆಲ್ಲ ತೆಗೊಳ್ಳೋ ಅಭ್ಯಾಸಗಳಿದ್ರೆ ಅದನ್ನು ದೂರ ಮಾಡಿದರೆ ಹಲ್ಲು ನೋವಿಗೆ ಕೂಡ ತೆಗೊಳ್ತಾರೆ, ತಲೆನೋವಿಗೆ ಕೂಡ ತೆಗೊಳ್ತಾರೆ. ಈಗ ನಿಮಗೆ ಗೊತ್ತಾಗೋದಿಲ್ಲ. 6-7-8 ತಿಂಗಳ ನಂತರ ನಾವು ಇಡೀ ನಮ್ಮ ಜೀವನವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತೇವೆ. ಕಿಡ್ನಿ ಫೇಲ್ಯೂರ್ ಅನ್ನೋರು ಬದುಕುವುದಿಲ್ಲ ಅಂತಲ್ಲ, ಬದುಕ್ತಾರೆ. ಎಷ್ಟು ವರ್ಷ? 1 ದಿವಸನೂ ಕೂಡ ಅವ್ರಿಗೆ ನೆಮ್ಮದಿ ಅನ್ನೋದು ಇಲ್ಲ ಈ ಜೀವನದಲ್ಲಿ. ಅವರ ಪೈನ್ ಅಂತ ಹೇಳಿದ್ರೆ, ಅವರು ಬರುವಂಥ ಪಶ್ಚಾತ್ತಾಪ ಅಂತ ಹೇಳಿದ್ರೆ ಯಾರಿಗೂ ಕೂಡ ಬೇಡ. ನಮಗೆ ಒಳ್ಳೆಯ ಆರೋಗ್ಯವನ್ನು ದೇವರು ಕೊಟ್ಟಿರ್ತಾರೆ, ಎಲ್ಲದನ್ನು ಕೊಟ್ಟಿರ್ತಾನೆ. ಹಾಳು ಮಾಡೋದು ಯಾರು? ನಾವೇ ಹಾಳು ಮಾಡ್ಕೊಳ್ಳೋದು. ನೀವು ಹೊಸ ಕಾರು ತಗೊಳ್ಳಿ ಅಂತೆ, ಹೊಸ ಕಾರು ತಗೊಂಡ್ರು 5,000 10,000 ಕಿಲೋಮೀಟರ್ ಆದ ಮೇಲೆ ನೀವು ಸರ್ವಿಸ್ ಕೊಡ್ತೇವೆ. ಆಯಿಲ್ ಚೇಂಜ್ ಮಾಡ್ತೀವಿ, ಇನ್ನೊಂದು ಚೇಂಜ್ ಮಾಡ್ತೀವಿ, ಅದಕ್ಕೆ ಸರ್ವಿಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಮಿಷಿನ್ ಹೇಗೆ? ನಮ್ಮ ಬಾಡಿ ಇಟ್ ಈಸ್ ಲೈಕ್ ಎ ಮಿಷಿನ್, ಇಟ್ ವಿಲ್ ವರ್ಕ್ ಹೋಲ್ ಡೇ. ಇಡೀ 24 ಗಂಟೆ ವರ್ಕ್ ಆಗ್ತದೆ. ನೀವೆಲ್ಲಿ ಸರ್ವಿಸ್ ಮಾಡ್ತೀರಾ?
ಸರ್ವಿಸ್ ಏನಿಲ್ಲ, ನೀವು ಸರ್ವಿಸ್ ಮಾಡೋದು ಅಂತ ಅದಕ್ಕೆ ಒಳ್ಳೆಯ ಆಹಾರ ಕೊಡೋದು, ಒಳ್ಳೆಯ ವ್ಯಾಯಾಮ ಕೊಡೋದು, ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡೋದು, ದಿಸ್ ಈಸ್ ದ ಗುಡ್ ಹೆಲ್ತ್. ಅದರಿಂದ ನಾನು ಹೇಳುವಂಥದ್ದು, ಇವತ್ತು ಒಳ್ಳೆಯ ಒಂದು ಸಂದೇಶವನ್ನು ನಾವು ಕೊಟ್ಟಿದ್ದೇವೆ. ಇದನ್ನು ಸಮಾಜದಲ್ಲಿ ಇದು ಎಲ್ಲ ಕಡೆ ಮುಟ್ಟುವಂತ ಆಗಬೇಕು. ಅದಕ್ಕೆಲ್ಲ ಸಹಕಾರ ಮಾಡಿದ ನಿಮಗೆಲ್ಲ ವಂದಿಸಿ, ಇನ್ನಷ್ಟು ನಿಮ್ಮ ಮೂಲಕ ಅವೇರ್ನೆಸ್ ಹೋಗಲಿ ಅಂತ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟು, ಇದು ಸಾರ್ವಜನಿಕರಿಗೆ, ಬಡವರಿಗೆ, ಎಲ್ಲರಿಗೂ ಇದು ಪೂರಕವಾದ ಸಂದೇಶವನ್ನು ಕೊಡಲಿ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶಾಸಕರಿಗೆ ಕೃತಜ್ಞತೆಗಳು. ವಿಶೇಷವಾಗಿ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಣೆ ನಡೆಯುತ್ತೆ. ಇವತ್ತು ಕಾರ್ಯಕ್ರಮದ ಯಶಸ್ಸು ಸನ್ಮಾನ್ಯ ಶಾಸಕರಿಗೆ ಹೇಳಬೇಕು. ಸೊ ಇದನ್ನ ದರ್ಬೆಯಿಂದ ಇಲ್ಲಿಯ ತನಕ ನಡೆದುಕೊಂಡು ಬಂದೇ ಈ ಕಾರ್ಯಕ್ರಮದ ಕಾಳಜಿಯನ್ನು ವ್ಯಕ್ತಪಡಿಸಿದ ಸನ್ಮಾನ್ಯ ಶಾಸಕರಿಗೆ ಸರ್ವರ ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಮರ್ಪಿಸುತ್ತಿದ್ದಾರೆ. ಇವತ್ತು ಕಾರ್ಯಕ್ರಮದ ಯಶಸ್ಸಿಗೆ ಪ್ರಗತಿ ಸಂಸ್ಥೆಯ ವತಿಯಿಂದ ಡಾಕ್ಟರ್ ಶ್ರೀಪತಿ ರಾವ್ ಇವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿದ್ರಿ. ಎಲ್ಲರ ಕೃತಜ್ಞತೆಯ ಚಪ್ಪಾಳೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.